Hello, good morning friends. Welcome to my channel. ಇವತ್ತಿಂದ ನಾನು ಮೋಟೋ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಹೇಗೆ ಬರುತ್ತೆ ಹೇಗಿದೆ ಅಂತ ಗೊತ್ತಿಲ್ಲ. ನಿಮ್ಮ ಸಪೋರ್ಟ್ ಇದ್ದರೆ ನಾನು ಮುಂದೆ ಒಳ್ಳೆಯ ಕಂಟೆಂಟ್ ಕೊಡಬೇಕಂತ ಇದ್ದೀನಿ. ನೀವು ಸಪೋರ್ಟ್ ಮಾಡಿ, ನಾನು ನಿಮಗೆ ಒಳ್ಳೆ ಕಂಟೆಂಟ್ ಕೊಡ್ತೇನೆ. ಇವತ್ತು ನಾನು ಸುಮ್ಮನೆ ಹೀಗೆ ಒಂದು ರೈಡ್ ಹೋಗಿ ಬರೋಣ ಅಂತ, ಮಾರ್ನಿಂಗ್ ಅಲ್ಲ, ಅದಕ್ಕೋಸ್ಕರ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ನಾನು ನಮ್ಮೂರಿಂದ ಪಾಣೆಮಂಗ್ಳೂರಿಗೆ ಹೋಗ್ತಾಯಿದ್ದೀನಿ. ಮಾರ್ನಿಂಗ್ ಹೇಗಿರುತ್ತೆ ಅಂತ ಗೊತ್ತಿಲ್ಲ, ಅಂದರೆ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ, ಮಾರ್ನಿಂಗ್ ರೈಡಲ್ಲ. ಸೊ ನೋಡಿ, ಇಷ್ಟ ಆದರೆ ಕಂಟೆಂಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮಗೆ ಸಪೋರ್ಟ್ ಮಾಡಿ. ಅಂದರೆ ನಮ್ಮೂರು ಇರೋದು ಮಂಗಳೂರಿಂದ 18 ಕಿಲೋಮೀಟ್ರ್ ಒಳಗಡೆ ಇದೆ. ಇಲ್ಲಿಂದ ನಾನೀಗ ಪಾಣೆಮಂಗ್ಳೂರು ಕೆಲಸದ ಮೇಲೆ ಹೋಗ್ತಾ ಇದ್ದೀನಿ. ಈಗ ಬಂದು ಟೈಮು 5:35 ಆಗಿದೆ. 6 o'clock ನಾನೀಗ ಪಾಣೆಮಂಗ್ಳೂರು ರೀಚ್ ಆಗಬೇಕು. ಸೊ ಬನ್ನಿ ಫ್ರೆಂಡ್ಸ್, ಮಾತಾಡ್ಕೊಂಡು ಹೋಗೋಣ. ಗೊತ್ತಿಲ್ಲ ವಾಯ್ಸ್ ಹೇಗೆ ಬರುತ್ತೆ, ಫಸ್ಟ್ ವ್ಲಾಗ್ ಮಾಡ್ತಾಯಿದ್ದೀನಿ. ವಾಯ್ಸ್ ಎಷ್ಟು ಕ್ಲಿಯರ್ ಬರ್ತಾ ಇದೆ. ಮತ್ತು ಫ್ರೆಂಡ್ಸ್, ನಾನು ಇವಾಗ ಸ್ಟಾರ್ಟ್ ಮಾಡಿದ್ದು ಮೊಬೈಲ್ ವೀಡಿಯೋದಲ್ಲಿ ಎಷ್ಟು ಕ್ಲಿಯರಿಟಿ ಬರ್ತಾ ಇದೆ, ಆಮೇಲೆ ಆಡಿಯೋ ಕ್ಲಾರಿಟಿ ಎಷ್ಟು ಬರ್ತಾ ಇದೆ ಅಂತ ಒಂದು ಗೊತ್ತಿಲ್ಲ. ನೋಡೋಣ, ಚೆಕ್ ಮಾಡೋಣ ಹೇಗೆ ಬರುತ್ತೆ ಅಂತ. ನಿಮ್ಮ ಸಪೋರ್ಟ್ ಮಾಡಿ, ಮುಂದೆ ಒಳ್ಳೊಳ್ಳೆ ರೈಡ್ಸ್ ಕೊಡೋಣ ಇಲ್ಲೇ ಲೋಕಲಲ್ಲಿ. ನಮ್ಮ ಊರಿನ ಬಗ್ಗೆ, ಆಮೇಲೆ ನಮ್ಮೂರಲ್ಲಿರೋ ಒಳ್ಳೊಳ್ಳೆ ಪ್ಲೇಸಸ್ ಬಗ್ಗೆ ನಾನು ನಿಮಗೆ ತಿಳಿಸ್ತೀನಿ. ಸಪೋರ್ಟ್ ಮಾಡಿ. ನಮ್ಮೂರಿಂದ ಒಂದು 3 to 4 ಕಿಲೋಮೀಟ್ರ್ ರೀಚ್ ಆಗಿದ್ದೀನಿ ನಾನೀಗ. ಹೇಗೆ ಬರ್ತಿದೆ ಅಂತ ಗೊತ್ತಿಲ್ಲ, ವೀಡಿಯೋ ನೋಡಬೇಕು. ಹೊಸ್ತಲ್ಲ ಫ್ರೆಂಡ್ಸ್, ಹೆಲ್ಪ್ ಮಾಡಿ, ಸಪೋರ್ಟ್ ಮಾಡಿ. ಫಸ್ಟ್ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಹೋಗ್ತಾ ಸರಿ ಆಗುತ್ತೆ ಅಂದ್ಕೊಂಡಿದ್ದೀನಿ. ನೋಡೋಣ, ನಿಮ್ಮ ಸಪೋರ್ಟ್ ಇದ್ದರೆ ಏನು ಬೇಕಾದರೂ ಮಾಡ್ಬೋದು. ಹೇಳಬೇಕಂದ್ರೆ ನನ್ನ ಬೈಕ್ ಬಂದು ಡಿಸ್ಕವರಿ 100 cc. ಈ ನನ್ನ ಬೈಕ್ ಕಂಡೀಷನ್ ನೋಡ್ಕೊಂಡು ನಾನು ರೈಡ್ ಮಾಡ್ತೀನಿ. ಅಂದರೆ ದೊಡ್ಡ ಲಾಂಗ್ ರೈಡ್ಸ್ ಎಲ್ಲ ಹೋಗಲಿಕ್ಕೆ ಕಷ್ಟ. ಆದಷ್ಟು ಸಣ್ಣ ರೈಡು, ಅಂದರೆ ಒಂದು ಒಳ್ಳೊಳ್ಳೆ ಪ್ಲೇಸ್ಗೆ ಹತ್ರ ಇರುವಂಥ ಒಳ್ಳೊಳ್ಳೆ ಪ್ಲೇಸ್ಗೆ ಹೋಗಿ ರೈಡ್ ಮಾಡಿ, ಆ ಥರ ಒಳ್ಳೊಳ್ಳೆ ಕಂಟೆಂಟ್ ಕೊಡಬೇಕು ಅಂತ ಇದ್ದೀನಿ. ನೋಡೋಣ ನಿಮ್ಮ ಸಪೋರ್ಟ್ ಹೇಗೆ ಬರುತ್ತೆ ಅಂತ ನೋಡ್ತೀನಿ. ಸಪೋರ್ಟ್ ಇದ್ದರೆ ಯಾರು ಏನು ಬೇಕಾದರೂ ಮಾಡ್ಬೋದು. ವೀಡಿಯೋಸ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವೈಸರ್ ಬಂದು ಕಲರ್ ವೈಸರ್, ಇದು ರಾತ್ರಿ ನಾನೀಗ ವಾಯ್ಸ್ ಕ್ಲಿಯರ್ ಬರಲ್ಲ ಅಂತ ವೈಸರ್ ಹಾಕ್ಕೊಂಡಿದ್ದೀನಿ. ಬಟ್ ಈ ವೈಸರ್ ಹಾಕ್ಕೊಂಡು ಸರಿಯಾಗಿ ರೋಡ್ ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ. ಗೊತ್ತಿರೋ ರೋಡ್ ಆಗಿರೋದ್ರಿಂದ ಟರ್ನಿಂಗೆಲ್ಲ ಸ್ವಲ್ಪ ಪ್ರಾಬ್ಲಮ್ ಇಲ್ಲ. ಅದಕ್ಕೋಸ್ಕರ ಅಷ್ಟು ಕಷ್ಟ ಅಂತ ಅನ್ನಿಸ್ತಾಯಿಲ್ಲ. ಹೊಸ ರೋಡ್ ಆಗಿದ್ದರೆ ಈಗ ಇಷ್ಟೊತ್ತು ತುಂಬ ಕಷ್ಟ ಇತ್ತು. ನಾಯಿ ಅಥವಾ ಬೆಕ್ಕು ರೋಡಲ್ಲಿ ಏನಾದರೂ ಬಂದರೆ ಸ್ವಲ್ಪ ಕಷ್ಟ ಕಾಣಿಸುತ್ತೆ, ಆದರೂ ಸ್ವಲ್ಪ ಪ್ರಾಬ್ಲಮ್. ಕ್ಲಿಯರ್ ವೈಸರ್ ಹಾಕ್ಕೊಳ್ಬೇಕು. ನಂದು ಒಂದು January 15th ಬರ್ಡೇ ಇದೆ. ಬರ್ಡೇಗೆ ಒಂದು ಹೊಸ ಹೆಲ್ಮೆಟ್ ಬರುತ್ತೆ, ಅಂದರೆ ಗಿಫ್ಟಾಗಿ. ಅದಕ್ಕೆ ಹೊಸ ಅಂದರೆ ಅದರಲ್ಲೂ ಕಲರ್ ವೈಸರ್ ಬರುತ್ತೆ ಅಂತ ಕಾಣಿಸುತ್ತೆ. ಅದಕ್ಕೆ ಒಂದು ಕ್ಲಿಯರ್ ವೈಸರ್ ತಗೊಳ್ಬೇಕು. ನಮ್ಮ ಊರಿದ್ದೆಲ್ಲ ರೋಡೆಲ್ಲ ಕಾರ್ವ್ಸ್ ರೋಡೇ ಇರೋದು. ಹಿಂಗೆ ಮಡಿಕೇರಿ ಹೋದಾಗೆ. ಹಾಗೆ ಸ್ವಲ್ಪ ಸ್ಪೀಡಾಗಿ ಹೋಗಲಿಕ್ಕೆ ಸ್ವಲ್ಪ ಕಷ್ಟ. ಇಲ್ಲಿದ್ದ ಡಾಮರ್ ಮೊನ್ನೆ ಹೊಸ್ತು ಹಾಕಿಸಿದ್ದಾರೆ.
ಇಲ್ಲಿಂದ ಹೊಸ ಡಾಬರ್ ರೋಡ್ಗೆ. ಓ, ವೈಡ್ ಆ್ಯಂಗಲಲ್ಲಿ ಇಟ್ಟಿಲ್ಲ ಕಾಣಬೇಕು. ಫ್ರೆಂಡ್ಸ್, ನಾನು ವೀಡಿಯೋ ಮಾಡಿದ್ದೀನಿ ಇಷ್ಟರವರೆಗೆ. ಅದು ವೈಡ್ ಆ್ಯಂಗಲಲ್ಲಿ ಇಡಲಿಕ್ಕೆ ಮಾಡ್ತಾಯಿತ್ತು, ಹೊಸ್ತಲ್ವಾ, ಇವಾಗಿಂದ ವೈಡ್ ಆ್ಯಂಗಲಲ್ಲಿ ಇಟ್ಟಿದ್ದೀನಿ. ನೋಡೋಣ ಹೇಗೆ ಬರುತ್ತೆ ಅಂತ. ನಾನು ಅದೇ ನೋಡೋದು, ಏನು ವೀಡಿಯೋ ಇಷ್ಟು ಸಣ್ಣದಾಗಿ ಬರ್ತಾಯಿದೆ, ಸಣ್ಣದಾಗಿ. ಆಮೇಲೆ ಈಗ ಚೆಕ್ ಮಾಡ್ತೀನಿ, ವೈಡ್ ಆ್ಯಂಗಲಲ್ಲಿ ಇದೆಯಾ. ಈಗ ವೈಡ್ ಆ್ಯಂಗಲಿಗೆ ಇದ್ದೆ ಅಂದರೆ ಸ್ಟಾರ್ಟಿಂಗ್ ಅಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ. ಅಂದರೆ ಸೆಟ್ಟಿಂಗ್ ಎಲ್ಲ ಮಾಡಬೇಕು. ಅಂದರೆ ಮೊಬೈಲಲ್ಲಿ ಏನು ಸೆಟ್ಟಿಂಗ್ ಅಂತ ಏನಿಲ್ಲ, ಅದು ಸ್ಟಾರ್ಟಿಂಗ್ ಸ್ವಲ್ಪ ಏನು ಹುಮ್ಮಸ್ ಇರ್ತಲ್ಲ, ಅದರ ಸ್ಪೀಡಲ್ಲಿ ನಾನೀಗ ವೀಡಿಯೋ ತಗೊಂಡು ಮಾಡ್ಕೊಂಡು ಬಂದೆ ಇಷ್ಟರವರೆಗೆ. ಆದರೆ ಈಗ ನೆನಪಾಯಿತು, ವೈಡ್ ಆ್ಯಂಗಲಲ್ಲಿ ಇಟ್ಟಿಲ್ಲ ಕಾಣಬೇಕು, ಸ್ವಲ್ಪ ಸಣ್ಣದು ಕಾಣ್ತಾ ಇಲ್ಲ, ವೈಡ್ ಕಾಣ್ತಾ ಇಲ್ಲ. ಇವಾಗ ನೋಡಿದರೆ ವೈಡ್ ಇಟ್ಟೇ ಇಲ್ಲ. ವಾಯ್ಸ್ ಅಷ್ಟು ಕ್ಲಿಯರ್ ಬರುತ್ತಾ ಇಲ್ಲೋ ಕರೆಕ್ಟಾಗಿ ಗೊತ್ತಿಲ್ಲ, ನೋಡಬೇಕು. ಸ್ವಲ್ಪ ನಂದು ಮೊಬೈಲದು ಮೈಕ್ ಜಾಕ್ ಸ್ವಲ್ಪ ಪ್ರಾಬ್ಲಮ್ ಇದೆ. ಹೈವೇಗೆ ಟಚ್ ಆಗಬೇಕು. ಈಗ 1-2 ಕಿಲೋಮೀಟ್ರ್ 3 ಕಿಲೋಮೀಟ್ರಲ್ಲಿ ಹೈವೇ ಟಚ್ ಆಗ್ತದೆ. ಹೈವೇಗೆ ಟಚ್ ಆದಮೇಲೆ ಸ್ವಲ್ಪ ಹೋಗ್ಬೋದು, ಅಷ್ಟರವರೆಗೆ ಸ್ವಲ್ಪ ಕಷ್ಟ. ಟಚ್ ಆದರೂ ಸ್ಲೋ. ಫ್ರೆಂಡ್ಸ್, ಒಂದು ಹಾಡು ಆಡೋಣ. ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ, ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ, ಕರಿಮುಗಿಲ ಬಾನಿನಲ್ಲಿ ಮಿಂಚರಳಲು, ತಾರೆಗಳು ಮೈಯ ಬಳಸಿ ಜುಮ್ಮೆನ್ನಲು, ಕರಿಮುಗಿಲ ಬಾನಿನಲ್ಲಿ ಮಿಂಚರಳಲು, ತಾರೆಗಳು ಮೈಯ ಬಳಸಿ ಜುಮ್ಮೆನ್ನಲು, ನವಭಾವ ತುಂಬಿ ತುಂಬಿ ಮನ ಹಾಡಲು, ನವಭಾವ ತುಂಬಿ ತುಂಬಿ ಮನ ಹಾಡಲು, ತೆರೆದಂತಿದೆ ಭಾಗ್ಯದ ಬಾಗಿಲು, ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ, ಮುನಿಸುತ್ತರವೇ. ಯಾರೊಬ್ಬ ನಿಲ್ಲಿಸ್ಬೇಕು ಅಂತ ನಾನು ಯಾರಿಗೂ ಅಷ್ಟೊಂದು ಗಾಡಿ ನಿಲ್ಲಿಸಲ್ಲ ಅಂದರೆ ಹಾಗೇನೆ ದೊಡ್ಡ ಇದಲ್ಲ. ಅಂದರೆ ನನ್ನಿಂದ ಯಾರಿಗೊತ್ತು ಗಾಡೀಲಿ ಹೋಗುವಾಗ ಯಾರಿಗೆ ಏನಾಗುತ್ತೆ ಅಂತ. ಒಂದು ವೇಳೆ ಏನಾದರೂ ಆದರೆ ನಮ್ಮಿಂದ ಯಾಕೆ ಸುಮ್ಮನೆ ಅವ್ರಿಗೆ ಪ್ರಾಬ್ಲಮ್ ಅಂತ ಅಷ್ಟೇ. ಒಂದು ವೇಳೆ ನಮ್ಮ ಸೋಲಿಂದನೂ ಒಂದು ವೇಳೆ ಗಾಡಿ ಏನಾದರೂ ಆದರೆ ನಮ್ಮ ಜೊತೆ ಇರುವಾಗ ಸುಮ್ಮನೆ ನಮ್ಮ ಜೊತೆ ಹತ್ಕೊಂಡು ಅವ್ರಿಗೆ ಯಾಕೆ ಸುಮ್ಮನೆ ತೊಂದರೆ ಅಂತ ಅಷ್ಟೇ. ಅದಕ್ಕೋಸ್ಕರ ನಾನು ಯಾರನ್ನೂ ಅಷ್ಟು ಪರಿಚಯ ಇಲ್ದಿರೋನ್ನ ಕೂರ್ಸೋಕ್ಕೆ ಹೋಗಲ್ಲ. ಪರಿಚಯ ಇರೋರಾದರೆ ಏನಾದರೂ ಅಷ್ಟು ಇದರಲ್ಲೇನು ಕೂರಿಸಲ್ಲ. ತುಂಬ ಕ್ಲೋಸಾಗಿ ಪರಿಚಯ ಇದ್ದರೆ ಮಾತ್ರ ನಾನು ಜಾಸ್ತಿ ಕೂರಿಸೋದು, ಇಲ್ಲಾಂದರೆ ಅಪರಿಚಿತರನ್ನು ನಾನು ಜಾಸ್ತಿ ಕೂರಿಸಲ್ಲ. ಅದಕ್ಕೂ ಅದೇ ಒಂದು ರೀಸನ್ಗೋಸ್ಕರ ಮಾತ್ರ. ಅಂದರೆ ಆ್ಯಕ್ಚುಲಿ ನಾನು ಒಂದು ಸಲ ಆಗಿದೆ. ಸುಮ್ಮನೆ ನಾನು ಕೆಲಸ ಅಂದರೆ ನಾನು ಪರಿಚಯ ಇರೋರನ್ನೇ ಕೂರಿಸಿ ಹಾಗಾಗಿದೆ. ಅಂದರೆ ನಾನು ಕೆಲಸದಿಂದ ಬರುವಾಗ ನಮ್ಮ ಜೊತೆ ಕೆಲಸ ಮಾಡೋರನ್ನ ಕೂರಿಸ್ಕೊಂಡು ಬಂದೆ. ಬರುವಾಗ ಒಂದು ದೊಡ್ಡ ಡೌನಲ್ಲಿ ಅದು ರೋಡಲ್ಲಿ ಮಣ್ಣೆಲ್ಲ ತುಂಬಿತ್ತು. ಅಂದರೆ ಆ ಕಡೆ JCB ಎಲ್ಲ ವರ್ಕ್ ಮಾಡ್ತಾಯಿದ್ದು. ಹಾಗೆ ಬರುವಾಗ ದೊಡ್ಡ ಡೌನ್ ಆ ಡೌನಲ್ಲಿ ಹಂಸ ಹತ್ರನೇ ಮಣ್ಣು ತುಂಬಿಕೊಂಡಿತ್ತು. ನಾನು ಬಂದು ಅದು ಏನಾಯ್ತು ಅಂತ ಗೊತ್ತಿಲ್ಲ. ಬಂದ ತಕ್ಷಣ ಹಂಸಿಗೆ ಸ್ಲೋ ಆಗಿತ್ತು, ಬ್ರೇಕ್ ಹಾಕ್ತೆ ಗಾಡಿ ಸ್ಕಿಡ್ ಆಯಿತು. ಸ್ಕಿಡ್ಡಾಗಿ ಅವರು ಹಿಂದೆ ಇರೋರಿಗೆ ಸ್ವಲ್ಪ ಬ್ಯಾಲೆನ್ಸ್ ಕಡಿಮೆ.
ಹಿಂದಿರೋರಿಗೆ ಸ್ವಲ್ಪ ಬ್ಯಾಲೆನ್ಸ್ ಕಡಿಮೆ, ಹಾಗಾಗಿ ಅವರು ನನ್ನ ಮೇಲೇ ಬಿದ್ದರು. ನನಗೆ ಕಂಟ್ರೋಲ್ ತಪ್ಪಿ ನಾನು ಬಿದ್ದು ಸ್ವಲ್ಪ ಗಾಯ ಎಲ್ಲ ಆಗಿತ್ತು. ಅಂದರೆ ಒಂದು 6-7 ಮಂತ್ ಬ್ಯಾಕ್, ಅಂದರೆ ಈ ಗಾಡಿಲಲ್ಲ, ನನ್ನ ಚಿಕ್ಕಪ್ಪನ ಗಾಡಿ ಆ್ಯಕ್ಟಿವದಲ್ಲಿ ಹೋಗ್ತಿರ್ಬೇಕಾದ್ರೆ ಹಾಗಾಗಿತ್ತು. ಅದಕ್ಕೋಸ್ಕರ ಅದಾದಾಗಿನಿಂದ ನಾನು ಯಾರನ್ನು ಅಷ್ಟು ಅಂದರೆ ಪರಿಚಯ ಇರೋರನ್ನು ಕೂರಿಸ್ತೀನಿ, ಇಲ್ಲದೆ ಇರೋನ್ನು ಅಷ್ಟು ಕೂರ್ಸೋಕ್ಕೆ ಹೋಗಲ್ಲ. ಸುಮ್ಮನೆ ಯಾಕೆ ನನ್ನಿಂದ ತೊಂದರೆ ಅಂತ ಅಷ್ಟೆ. ಅವ್ರಿಗೆ ಏನಂದರೆ ನನ್ನ ಜೊತೆ ಬಂದವ್ರಿಗೆ ಸ್ವಲ್ಪ ಅಷ್ಟು ಅವ್ರಿಗೆ ಗಾಯ ಆಗಿಲ್ಲ. ಯಾಕೆ ಅಂದರೆ ನನ್ನ ಮೇಲೆ ಬಿದ್ದಿದ್ದಾರೆ ಅವರು, ನನಗೆ ಜಾಸ್ತಿ ಗಾಯ ಆಗಿರೋದು. ಅವರು ನನ್ನ ಮೇಲೆ ಬಿದ್ದಿದ್ದಾರೆ, ಹಾಗಾಗಿ ಅವರಿಗೆ ಗಾಯ ಏನು ಪುಣ್ಯಕ್ಕೆ ಆಗಿಲ್ಲ. ಒಂದು ವೇಳೆ ಆಗಿದ್ದರೆ ಸುಮ್ಮನೆ ಯಾಕೆ ಕಷ್ಟ ಆಯಿತು. ಅದಕ್ಕೋಸ್ಕರ ಅಂದರೆ ಹಾಗೆ ಬಿದ್ದಿದ್ದೀನಿ. ನನ್ನ ವಾಚೆಲ್ಲ ಸ್ಕ್ರ್ಯಾಚಸ್ ಆಗಿದೆ. ದೊಡ್ಡ ಗಾಡಿ ಗೊತ್ತೇ ಆಗಲ್ಲ. ವಾಚಸ್ ಎಲ್ಲ ಸ್ಕ್ರ್ಯಾಚಸ್ ಆಗಿದೆ. ಆಮೇಲೆ ಒಂದು ಪ್ಯಾಂಟ್ ಹರಿದಿದೆ, ಕೈಗೆ ಸ್ವಲ್ಪ ತಾಗಿದೆ. ಪುಣ್ಯಕ್ಕೆ ಅವ್ರಿಗೇನು ಆಗಿಲ್ಲ. ಒಂದು ವೇಳೆ ಅವ್ರಿಗೇನಾದರೂ ಆಗಿದ್ದರೆ ಸುಮ್ಮನೆ ನಮ್ಮಿಂದ ಯಾಕೆ ಅಂತ ಅದೇ ಒಂದು ರೀಸನ್ಗೋಸ್ಕರ ಯಾರನ್ನು ಕೂರ್ಸೋಕ್ಕೆ ಹೋಗಲ್ಲ. ನನ್ನ ಮಂಗಳೂರು ಕನ್ನಡ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ. ಕೆಲವ್ರಿಗೆ ಲೈಕ್ ಆಗ್ಬೋದು, ಇನ್ನು ಕೆಲವ್ರಿಗೆ ಏನಪ್ಪ ಹಿಂಗೆ ಮಾತಾಡ್ತಿದ್ದೇನೆ ಅಂತ ಅನ್ನಿಸ್ಬೋದು. ಸ್ವಲ್ಪ ಬ್ಯಾಂಗ್ಳೂರು ಮಿಕ್ಸ್ ಇದೆ. ಅಂದರೆ ನಾನು 1 year ಬ್ಯಾಕ್ ಬ್ಯಾಂಗ್ಳೂರಲ್ಲೇ ಇದ್ದೆ. ಅಂದರೆ ಸ್ವಲ್ಪ ಬ್ಯಾಂಗ್ಳೂರು ಕನ್ನಡ, ಸ್ವಲ್ಪ ಮಂಗಳೂರು ಕನ್ನಡ ಮಿಕ್ಸ್ ಆಗಿ ಏನೇನೋ ಕೇಳಿಸ್ಬೋದು. ಇಲ್ಲೊಂದು ಹಂಪ್ಸ್ ಇದೆ ಫ್ರೆಂಡ್ಸ್. ಕಂಟೆಸ್ಟ್ ಆಯಿತು, 6 o'clock ರೀಚ್ ಆಗಬೇಕಿತ್ತು. ಫೋನ್ ಬರ್ಬೋದು ಈಗ. 10 minutes ನೋಡೋಣ. ಸ್ವಲ್ಪ ಕಷ್ಟ ಇದೆ. ಬೆಳಿಗ್ಗೆ ಸ್ವಲ್ಪ ಬೆಳಕಾಗಿದ್ದರೆ ಹೇಗೋ ಹೋಗೋರ್ಬೇಕು. ಅದೇ ನನ್ನ ವೈಸರ್ ಪ್ರಾಬ್ಲಮ್ ಸ್ವಲ್ಪ. ಹೇಗಿದೆ ಫ್ರೆಂಡ್ಸ್ ಊರಿನ ಸೊಬಗು? ನಮ್ಮ ಮಂಗಳೂರಲ್ಲಿ ಚಳಿ ಏನಿಲ್ಲ. ಈಗ ಹೈವೇಗೆ ಬಂದ ಮೇಲೆ ಚಳಿ ಅಷ್ಟು ಗೊತ್ತಾಗಲ್ಲ. ಊರಿನ ಒಳಗಡೆ ಎಲ್ಲ ಚಳಿ ತುಂಬ ಇದೆ. ಹೈವೇಲಿ ರೋಡ್ ಬಿಸಿಗೆ, ಗಾಡಿ ಹೋಗೋ ಬಿಸಿಗೆ ಅಷ್ಟು ಚಳಿ ಗೊತ್ತಾಗಲ್ಲ. ನಾನೀಗ ಜಾಕೆಟ್ ಹಾಕ್ಕೊಂಡಿರೋದ್ರಿಂದ ಗೊತ್ತಾಗ್ತಿಲ್ವೋ ಏನೋ ಗೊತ್ತಿಲ್ಲ, ಅಷ್ಟು ಗೊತ್ತಾಗ್ತಿಲ್ಲ. ಜಾಕೆಟ್ ತೆಗೆದೇ ಇರ್ಬೋದು ಸ್ವಲ್ಪ ಚಳಿ. ಕೈಯೆಲ್ಲ ಸ್ವಲ್ಪ ಕೋಲ್ಡ್ ಇದೆ. ಒಳಗಿಂದ ಬಂದ ಕೋಲ್ಡ ಅಥವಾ ಹೈವೇಗೆ ಬಂದ ಮೇಲೆ ಆಗಿದ್ದು ಕೋಲ್ಡ ಒಟ್ಟಿಗೆ ಸೇರಿ ಕೋಲ್ಡಾಗಿ ಗೊತ್ತಿಲ್ಲ. ಇಲ್ಲಿ ಮುಂದೆ ಬಾಲ್ ಗಣಪತಿ ದೇವಸ್ಥಾನ ಅಂತಿದೆ. ಅದು ಬ್ರಹ್ಮಕಲಶೋತ್ಸವ ಅದರ ಇದು ಪೇಂಟಿಂಗ್ಸ್ ಎಲ್ಲ ಸೈಡ್ ರೋಡಲ್ಲಿ ತುಂಬ ಕೇಸರಿ ಫುಲ್ ಕೇಸರಿ. ನಿಮಗೆ ಕಾಣಿಸ್ತಾ ಇದೆಯಲ್ಲೋ ಎಲ್ಲೋ ಗೊತ್ತಿಲ್ಲ ನೈಟಲ್ಲಿ. ನನಗೆ ಮಾತ್ರ ಸಖತ್ತಾಗಿ ಕಾಣಿಸ್ತಾ ಇದೆ. ಬಾಲಗಣಪತಿ ದೇವಸ್ಥಾನ ಸಜಿಪ. ಇಲ್ಲೇ ಹೋಯ್ತು. ಕೆಲವೊಮ್ಮೆ ಸೌಂಡ್ ಎಲ್ಲ ಬರ್ಬೋದು. ನಾನು ವೈಸರ್ ತೆಕ್ಕೊಂಡು ಹೋಗ್ತಾಯಿದ್ದೆ ನೋಡಿ. ರೈಟಲ್ಲಿ ಬರ್ತಿದ್ದೆ ಲೈಟ್ ಹಾಕ್ಕೊಂಡು. ನಾವು ಅದಕ್ಕೆ ನಮ್ಮದು 2 wheeler ಬ್ರೈಟಾಗಿ ಹೋಗ್ತಿರೋದು. ಕಾರವರು ಕೆಲವರು ಇದ್ದಾರೆ, ಕೆಲವರು ಡಿಫರ್ ಮಾಡ್ತಾರೆ. ಇನ್ನು ಕೆಲವರು ಡಿಮ್ಮು ಮಾಡಲ್ಲ, ಏನೂ ಮಾಡಲ್ಲ, ಹಂಗೆ ಹೈ ಬೀಮಲ್ಲಿ ಬರ್ತಾ ಇರ್ತಾರೆ. ಕಾರಲ್ಲಿರೋ ಲೈಟ್ಸ್ಗೂ ನಮ್ಮ ಬೈಕಲ್ಲಿರೋ ಲೈಟ್ಸ್ಗೂ ಏನು ಕಾಣಿಸಲ್ಲ, ರೋಡೇ ಕಾಣಿಸಲ್ಲ, ಕಣ್ಣು ಫುಲ್ಲು ಇದಾಗುತ್ತೆ. ಕಾರಲ್ಲಿ ಅಷ್ಟು ದೊಡ್ಡ ಫ್ಯೂಚ್ ಬಲ್ಬ್ ಕೊಡ್ತಾರೆ, ಅಂದರೆ ಹೆಡ್ಲೈಟ್ ಕೊಡ್ತಾರೆ. ಪಾಪ ಈ ನಮ್ಮ ಥರ ಸಣ್ಣ ಬೈಕಲ್ಲಿ ಹೋಗೋರಿಗೆ ತುಂಬ ಕಷ್ಟ. ಅಂದರೆ ಅದು ಹೇಳಿದ್ದೇನೆ, ಕೆಲವರು ಹೈವೇ ಮೇಲೆ ಬರ್ತಾರೆ, ಎಂತ ಮಾಡಲಿಕ್ಕಾಗೋದಿಲ್ಲ, ಹೇಳಲಿಕ್ಕೂ ಆಗೋದಿಲ್ಲ. ಸುಮ್ಮನೆ ಸೈಡಲ್ಲಿ ಹೋಗ್ತಾ ಇರಬೇಕಷ್ಟೇ ನೋಡ್ಕೊಂಡು, ಮತ್ತೇನು ಮಾಡೋದು, ನಮ್ಮ ಹಣೆ ಬರ. ನಿಮಗೆ
ನನ್ನಿಂದ ಯಾವ ರೀತಿ ಕಂಟೆಂಟ್ ಬರಬೇಕು, ಆದರೆ ಈ ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ, ಅಂದರೆ ಏನಾದರೂ ಹೇಳಬೇಕು ಅಂತ ಇದ್ದರೆ ನೀವು ಕಮೆಂಟಲ್ಲಿ ತಿಳಿಸಿ. ನಾನು ಚೆಕ್ ಮಾಡಿ ಅಕ್ಸೆಪ್ಟ್ ಮಾಡ್ಕೊಳ್ತೀನಿ. ಯಾವುದೇ ರೀತಿ ಡಿಸ್ಕಷನ್ ಇದು ಕಮೆಂಟಲ್ಲಿ ಹಾಕಿ ನೋಡೋಣ. ನಿಮಗೆ ಇಷ್ಟ ಆಗುತ್ತೆ, ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ. ಲಾರಿ ಬರ್ತಾಯಿದೆ ನೋಡಿ, ಹೈ ಬೀಮಲ್ಲಿ ಬರ್ತಾಯಿದೆ ನೋಡಿ. ವಾಯ್ಸರ್ ತಗೊಂಡ ತಕ್ಷಣ ಸೌಂಡು ಫುಲ್ ಇದಾಗುತ್ತೆ, ನಾಯ್ಸ್ ಇಲ್ಲದೆ. ಅದೇನು ಹೇಳ್ತಿದ್ದೆ, ನಿಮ್ಮದು ಯಾವುದೇ ರೀತಿ ಏನು ಹೇಳಬೇಕಿದ್ರು ಕಮೆಂಟಲ್ಲಿ ಹೇಳಿ. ನಿಮಗೆ ಇಷ್ಟ ಆಗೋ ರೀತಿ ವಿಡಿಯೋ ಕಂಟೆಂಟ್ ಕೊಡಲಿಕ್ಕೆ ಟ್ರೈ ಮಾಡ್ತೀನಿ. ನಾನಿಷ್ಟು ಮಾರ್ನಿಂಗಲ್ಲಿ ಬೈಕಲ್ಲಿ ತುಂಬ ಟೈಮ್ ಆದಮೇಲೆ ಹೋಗ್ತಾಯಿದ್ದೀನಿ. ಹಾಗಾದೊಂದು ಸಾಂಗ್ ಎಷ್ಟು ಚೆನ್ನಾಗಿ ಬಂತು ಅಂತ ಗೊತ್ತಿಲ್ಲ. ಈಗ ಒಂದು ಹಾಡೋಣ, ಹೇಗೆ ಬರುತ್ತೆ ಅಂತ ನೋಡಲಿಕ್ಕೆ ಅಷ್ಟೇ. ಆಲ್ಮೋಸ್ಟ್ ಮೆಲ್ಕ ರೀಚ್ ಆಗ್ತಾಯಿದ್ದೀನಿ. ಏನಾಗಲಿ ಮುಂದೆ ಸಾಗು ನೀ, ಬಯಸಿದ್ದೆಲ್ಲ ಸಿಗದು ಬಾಳಲಿ, ಬಯಸಿದ್ದೆಲ್ಲ ಸಿಗದು ಬಾಳಲಿ. ಓ ನಾನೇ ನನ್ನ ಮಾತು ಸುಳ್ಳಲ್ಲ, ಓ ನಾನೇ ನನ್ನ ಮಾತು ಸುಳ್ಳಲ್ಲ. ಏನಾಗಲಿ ಮುಂದೆ ಸಾಗು ನೀ, ಬಯಸಿದ್ದೆಲ್ಲ ಸಿಗದು ಬಾಳಲಿ, ಬಯಸಿದ್ದೆಲ್ಲ ಸಿಗದು ಬಾಳಲಿ. ಓ ನಾನೇ ನನ್ನ ಮಾತು ಸುಳ್ಳಲ್ಲ, ಓ ನಾನೇ ನನ್ನ ಮಾತು ಸುಳ್ಳಲ್ಲ. ಏನಾಗಲಿ ಮುಂದೆ ಸಾಗು ನೀ, ಟೈಮ್ ಆಯ್ತಲ್ಲ ಬೇಗ ಹೋಗು ನೀ, 6 ಗಂಟೆ ಆಯಿತು. ಫ್ರೆಂಡ್ಸ್, ಲಾಸ್ಟಿಗೆ ಒಂದು ಸೇರ್ತಿದ್ದೆ ಸುಮ್ಮನೆ. 6 ಗಂಟೆ ಆಯಿತು. ನಾನೀಗ ಪಾಣೆಮಂಗ್ಳೂರು ರೀಚ್ ಆಗ್ತಾಯಿದ್ದೀನಿ. ಹೋಗೋ ಪ್ಲೇಸ್ಗೆ ಇನ್ನೂ 5 ನಿಮಿಷ ಜಾಸ್ತಿ ಆಗುತ್ತೆ, ನೋಡೋಣ. ಓಕೆ ಫ್ರೆಂಡ್ಸ್, ಬಾಯ್. ಈ ಇವತ್ತಿನ ವ್ಲಾಗ್ಸ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೈನಿಂಗ್ ಆಫ್ ವಿತ್ CKS ಫ್ಯಾನ್ಸ್ ಪೇಜ್. ಥ್ಯಾಂಕ್ ಯು. ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಮ ಸಪೋರ್ಟ್ ಇದ್ದರೆ ಏನು ಬೇಕಾದರೂ ಮಾಡ್ಬೋದು. ಥ್ಯಾಂಕ್ ಯು.